ವಿಜ್ಞಾಪನೆ ಮಾಡ್ತದೆ ದಯಮಾಡ್ತದೆ ನಡೆಕೊಂಡು ಹೋಗ್ತದೆ ಎದುರು ದೇವಸ್ಥಾನದ ಎದುರು ಮಾಡೋದು ಪುಣ್ಯವನ ಆಚೆಯವರ ದಯಮಾಡ್ತದೆ ಈಗ ನಡೆಕೊಂಡು ಉಂಟು ಇದರಿಗೆ ಪದೇ ಪದೇ ಮನಸ್ಸಲ್ಲ ದಯಮಾಡ್ತದೆ ಉಂಟು ವೈದ್ಯಕ್ಕೆ ಬರ್ತೀರಿ ದಯಮಾಡ್ತದೆ ಉಡೇಕೆ ಉಂಟು ಯವನಿಗೆ ಉಂಟು ದುರ್ಗನ ಅನುಕೂಲ ಮತ್ತು ಕ್ಷೇತ್ರದ ಪರವಾಗಿ ಹಾಂ ಲಿಂಕ್ ಆಗ್ಬಿಡಿ ಅಯ್ಯೋ ಫ್ರೆಂಡ್ಸ್ ಲಿಂಕ್ ಮಾಡು ಬೇಡ ಮಾಸೆಗೂಡು ಪೂರ ಬರ್ತಿದ್ದೆ ಪೆನ್ಸಿ ಬರ್ಬಾರ್ದಾ ಕಮಿಟಿದಾಗ ಗುರು ನೋಡು ಬರ್ರ ಮಂಗಾಪುರ ಏರು ಕೊಯ್ಲೆ ಕೊರ್ರೆ ಕೊರ್ರೆ ದೇವಸ್ಥಾನ ಅವಕಾಶ ಕೌಂಟರ್ದ ಎದುರು ದಯಮಾಡ್ತದೆ ಮಾತೇನು ಮುಂಜಾನೆ ರಥೋತ್ಸವದ ಸೇವೆ ರಥೋತ್ಸವದ ಸೇವೆ ಮಾಡುವವರ ಒಂದು ಅವಕಾಶ ಉಂಟು. 1,000 ರೂಪಾಯಿ ಪರ್ಯಂತ ರಥೋತ್ಸವದ ಸೇವೆಗೆ ಪಾಲು ಪಡೆದ ಈ ಪುಣ್ಯ ಕಾರ್ಯಗಳು ಪಾಲು ಪಡೆದ 1,000 ಪರ್ಯಂತ ಸೇವೆ ರಥಸಾಯಿ ಕೌಂಟರ್ ಎದುರು ದುಡ್ಡು ಒಂದು ಚೂರು ನಾಗಬಹುದು ಉಂಟು ದಯಮಾಡ್ತದೆ ಉಂಟು ಒಂದು ಚೂರು ಬರೀಬಹುದು ದಯಮಾಡ್ತದೆ ಅಗರ ಉಂಟು ಅನುಕೂಲ ಮತ್ತು ವಿಜ್ಞಾಪನೆ ಮಾಡ್ಕೊಳ್ಳೋಣ 1,000
ಕಾಲು ಪಡಿಪುನ ಪದೇ ಪದೇ ವಿಚಾರಣೆ ಮತ್ತು ದೇವಸ್ಥಾನದ ಎದುರು ಭಾಗಕ್ಕೂ ರಥೋತ್ತ ನೇರ ಬಿಟ್ಟು ದೇವಾಲಯದ ಉಂಟೊಡ್ಸಿ ದೇವಾಲಯದ ಉಂಟೊಡ್ಸಿ ಪದೇ ಪದೇ ವಿಜ್ಞಾಪನೆ ಮಾಡ್ತದ್ದು ದೇವಾಲಯದ ಲಕ್ಕಲೆ ದೇವಸ್ಥಾನದ ಎದುರು ಭಾಗವದ್ದು ಲಕ್ಕಲೆ ದೇವರೇ ರಥೋತ್ತ ಬಂದಾಗ ದೇವಾಲಯದ ಎಕ್ಕಲೊಟ್ಟಿಗೆ ಸಹಕಾರ ಬಳಕೆ ಮಾಡಿದ್ರಿಂದ ಕ್ಷೇತ್ರದ ಪರವಾಗಿ ರಕ್ಷೆ ಮಾಡ್ತದ್ದು ಪದೇ ಪದೇ ವಿಜ್ಞಾಪನೆ ಆಯ್ನಾತ ದಿನಮುಖ್ಯ ಮಾತೆರೆಗಳ ರೂಪಣಕ್ಕಿನ ವ್ಯವಸ್ಥೆ ಮಾತೆರೆಗಳ ರೇಪಟ್ಟ ಬಹಳ ಬದ್ಧ ಮಾಧ್ಯಮಗಳಲ್ಲಿ ಈ ಜಾತ್ರಾ ಮಹೋತ್ಸವ ಆಚರಿಸಿದ್ದಾರೆ. ದೈವದೇವರ ಮಹಾರಥೋತ್ಸವದ ಒಂದು ಕುರುಡು ಮಾತೆರ್ನ ಕನ್ನಡದ ಉಪನಂಚಿನ ಒಂದು ಭಾಗ್ಯ ಅವತ್ತದೆ. ಈತ ಬೇಗ ರಥೋತ್ಸವ ಆಪುನಂಚಿನ ಒಂದು ನಮ್ಮ ಸೌಭಾಗ್ಯ, ನಮ್ಮ ಉಪನಂಚಿನ ಸೌಭಾಗ್ಯ ದಯಮಾನದ ನಿಗದೆ ಮಾತೆರ್ನ ಈ ಕ್ಷೇತ್ರದ ಕೈ ಜೋಡಿಸುವುದಾದರೆ ಸಹಕಾರ ಕೈ ಮುಗಿದೆ
ಅಬುದಾಬಿ ಸುರೇಶ್ ಭಟ್. ಭಕ್ತ ಮಹಾಶಯರ ಒಂದು ವಿನಂತಿ, ಸ್ವಲ್ಪ ಅನ್ನ ಸಂತರ್ಪಣೆ ಶ್ರೀಮಂತದ ಅನ್ನಪ್ರಸಾದ ಸ್ವೀಕಾರ ಮಾಡ್ತಾರೆ. ಎಮ್ಮರೆ ಗಂಟೆದೊಳಗೆ ಕಡೆ ಬೋರ್ಡ್ ಮಾಡೋದು ವಿನಂತಿ ಮಾಡ್ತದೆ. 7 ಗಂಟೆಗೆ ಪ್ರಾರಂಭ ಆಯಿತು. 8:30 ಗಂಟೆ ಬಿಟ್ಟ ಅನ್ನ ಸಂತರ್ಪಣದ ವ್ಯವಸ್ಥೆ. ಮಹಾರಥೋತ್ಸವದ ಶುಭ ಸಂದರ್ಭಗಳು ಆಯ್ನಾತನಿಗೆ ಒಂದೇ ದೂರ ಉದ್ಯರ್ದ ಮಾತೆರೆಗಳ ರೂಪಲಂಚಿನ ಅವಕಾಶಗಳಿಗೆ ಮಲ್ತದೆ ರಥೊಟ್ಟು ದೇವಿಗೆ ರಥಕ್ಕೂ ದೇವಿಗೆ ಶುಭ ಗಡಿ ಮಾತೆರೆಗಳ ಅವಕಾಶ ದೂರ ಆಯ್ನಾತೆ ಕ್ಷೇತ್ರಕ್ಕಾಗಮಿಸದೆ ಮಾತೆರೆಗಳ ಈ ಶುಭ ದಿನದ ಶುಭ ಗಳಿಗೆದ
എൻ്റെ മഹേഷ് ചുരുക്കനും തരാനാണ്
हेच जनरल 65 म्हटलं होतं. ಲ್ಯಾಂಡ್ಸ್ಕೇಪ್ ತೆಪ್ಪಿಗೆ ಲ್ಯಾಂಡ್ಸ್ಕೇಪ್ ತೆಪ್ಪಿ ಕಾಣಪಡೋದು. ಖಾಲಿ ಆತರ ಮತ್ತೆ ಖಾಲಿ ಆತ ಗಾಳಿ ಬೀಜಿನಂಗಿಲ್ಲ ತಗೊಳ್ಳೋ ಭತ್ತನ ನೀರು ಎಲ್ಲ ಕಾಯ್ತಿದ್ದೀನಿ ನಾನು ಆಯ್ತು ಜೆಂಡೆ